ಆಮೇಲೆ ರೀ ಅವು ಊಟ ಮಾಡಿದ ಕೂಡಲೇ ಉರ್ಯಾಕ ಚಲೋ ಆಗ್ತಿದ್ರಿ ಸರ್. ಊಟ ಆದ ನಂತರ ಒಂದು ತಾಸು ತನಕ ರೀ ಉರ್ಯಾಕ ಚಲೋ ಅದು ಶ್ವೇತಾ ಅವರು ಬಂದು ಕೊಟ್ಟ ಬಳಕ ನೀವು ಅದನ್ನ ಅದ್ರ ಬಗ್ಗೆ ನಿಮ್ಮ ಮಾಹಿತಿ ಹೇಳ್ರಿ ಫಸ್ಟ್ ಪೈಲ ಅವ್ರು. ಹೇಳಿರಿ ಸರ್ ರೀ. ಹಾಂ ಹಾಂ ರೀ. ಹೇಳಿರಿ ಅದ್ರ ನಂತರ ನಾವು ಅದನ್ನ ತೊಗೊಳಕ್ಕೆ ಚಾಲೂ ಮಾಡ್ತೀವಿ. ಹಾಂ ರೀ. ಅದು ಒಂದು 2 ತಿಂಗಳನ್ನ ಅಟ್ಟೆ ಯೂಸ್ ಪೇಸ್ಟ್ ಮಾಡಿದೇನೆ ರೀ. ಖರೆ ಅವೆಲ್ಲ ಪೂರ್ಣ ಕಡಿಮೆ ಆಗಿತ್ತು ರೀ. ಹಾಂ 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 ಬರೋಬ್ಬರ. ಅದಕ್ಕೆ ಇದನ್ನು ನಿಮ್ಗೆ 2 ತಿಂಗಳದಾಗ ಎಲ್ಲ ಫರಕ್ ಬಂದೈತ್ರಿ. ಹೊಸಡಿ ಮೇಲೆ ಉರಿಯೋದ ಮಾಡೋದ ಎಲ್ಲ ಏನೂ ಇಲ್ಲ ರೀ ಸರ್. ಹಲ್ವಡ್ತದು ಏನಿತ್ತನ್ರಿ? ಹಲ್ಲು ಹೊಡ್ತದ ಏನಿರಕ್ಕಿಲ್ರಿ. ಹಾಂ ರೀ. ಬಟ್ ಅವು ಉರಿತಿತ್ತು ನೋಡ್ರಿ, ಅದೆಲ್ಲ ಕಡಿಮೆ ಐತ್ರಿ. ಮತ್ತೆ ಎಲ್ಲ ಕಪ್ಪ ಆಗಿತ್ರಿ ಅದ್ ಒಳಗ್ರಿ. ಅವು ಎಲ್ಲ ಹೋಗಿದಾವ್ರಿ. ಕಪ್ ಎಲ್ಲ ಹೋಗೈತ್ರಿ. ಎಲ್ಲ ಹೋಗಿದ್ರಿ. ಹಾಂ ಹಾಂ ರೀ. ಅದು ಮತ್ತು ನೀವು ಬೇರೆದವ್ರಿಗೂ ಮಾಹಿತಿ ಕೊಟ್ಟಿದ್ದೀರ ಅದ್ರ ಬಗ್ಗೆ? ಕೊಟ್ಟಿದ್ದೇನೆ ಸರ್. ಚಲೋ ಅನ್ಸೈತ್ರಿ ಅವ್ರಿಗೂ ತೊಗೊಂಡವ್ರಿಗೆ? ಹಾಂ ಸಾಕ ಒಬ್ಬರ ಹುಡುಗಿ ಅದ ಕೊಟ್ಟಿನ್ರಿ, ಅವ್ರಿಗೆ ಕಡಿಮೆ ಐತ್ರಿ. ಮತ್ತೊಬ್ಬರಿಗೆ ಆಯಿ ಕೊಟ್ಟಿನ್ರಿ, ಅವ್ರಿಗೂ ಕಡಿಮೆ ಐತ್ರಿ. ಹಾಂ ಹಾಂ ಹಾಂ. ಮತ್ತು ನಿಮ್ಮ ಮಗಳಿಗೆ ಏನೋ ಕೊಟ್ಟಿದ್ದೇವೆ ಅಂತಂದು ಹೇಳತ್ತಿರ ಅವ್ರ ಶ್ವೇತಾ ಮೇಡಮ್ಮ. ನಿಮ್ಗೆ ಅದು ಏನು ಕೊಟ್ಟಿದ್ರಿ ಅವರು? ಅವ್ರಿಗೆ ಏನು ಸಮಸ್ಯೆ ಐತ್ರಿ? 1.5 ವರ್ಷ ಆತ ಕೆಮ್ಮ ಆಗ್ತಿತ್ರಿ ಸರ್ ರೀ. ಹಾಂ ರೀ. ಎಲ್ಲ ದವಾಖಾನೆ ಎಲ್ಲ ತೋರಿಸಿದ್ರಿ, ಎಲ್ಲ ಚೆಕ್ ಮಾಡಿಸಿದ್ರಿ. ಖರೆ ಅದ್ರಲ್ಲಿ ಏನೋ ಕಡಿಮೆ ಆಗಿತ್ತಿಲ್ರಿ ಆಕಿಗ್ರಿ. ಹಾಂ ಹಾಂ. ಅದಕ್ಕೆ ಅದನ್ನ ಟೀ ಪೌಡರ್ ಏನೋ ಟೀ ತಂದು ಅದು ಟೀ ಇದನ್ರಿ. ಹಾಂ ರೀ. ಇದ್ರಿ ಹಾಂ. ಇದನ್ನ ಕೂಡ ತಂದು ಕಿಸನ್ ಹೇಳ್ರಿ. ಹಾಂ ರೀ. ನಾ ಇದನ್ನ ದಿವಸ ಒಂದೊಂದು ಗ್ಲಾಸ್ ಅಕ್ಕ ಕುಡಿತಾಳ್ರಿ. ಖರೆ ಆಕಿನ ಪೂರ್ಣ ಇದು ಎಷ್ಟು ತಿಂಗಳಿಂದ ಕುಡಿಯತ್ತಾಳ್ರಿ ಕಕ್ಕಿ? ಆಕಿ ಒಂದು 3 ತಿಂಗಳ 4 ತಿಂಗಳ ಸನೇ ಆತ ಕುಡಿಯಾಕತ್ರಿ. ಹಾಂ ರೀ. ಎಷ್ಟು ವರ್ಷಕ್ಕೆ ಇದಾಳ್ರಿ ಮಗಳ್ರಿ? 18 ವರ್ಷದ. ಹೌದ್ರಿ. ಹಾಂ ಹಾಂ. ಅದಕ್ಕಾಗಿ ನೀವು ಈ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿದಿರಿ, ಎಲ್ಲ ನಂಬರ್ 1 ಅನ್ಸೈತಿ. ಎಲ್ಲ ಚಲೋನ ಅದಾರ ಸರ್. ಹಾಂ ಹಾಂ. ಅದಕ್ಕಾಗಿ ನೀವು ಈ ಕಂಪ್ನಿ ಈ ಪ್ರಾಡಕ್ಟ್ಗೆ ಏನು ಹೇಳಕ್ಕೆ ಬಯಸ್ತೀರಿ ನೀವು? ಇದೊಂದು ತುಂಬಾ ಧನ್ಯವಾದ ಹೇಳ್ತೀವ್ರಿ. ಯಾಕಂದ್ರೆ ನಮ್ಗೆ ಆರೋಗ್ಯ ಕೊಟ್ಟೈತ್ರಿ ಅದ. ಹಾಂ ರೀ. ಭಾಳ ಸಮಸ್ಯೆದಿಂದ ನಾವು ಎಲ್ಲಿ ದವಾಖಾನೆಗೆ ಹೋದ್ರೂ ಅದ ಕೆಮ್ಮು ಕಡಿಮೆ ಆಗ್ತಿದ್ದಿಲ್ಲ. ಡಾಕ್ಟರ್ಗಳು ಆದ್ರೂ ಇದು ಕಡಿಮೆ ಆಗಂಗಿಲ್ಲ ಅಂತ ಹೇಳ್ಯಾರ್ರಿ. ಹೌದ್ರಿ. ಆಮೇಲೆ ರೀ ತಗೊಂಡ ನಂತರ ನಮ್ಗೆ ಕಡಿಮೆ ಆಗೈತೆ ನಂತರ ಮತ್ತೆ ದೇವ್ರ ವರನ್ನ ಇದ್ದಂಗಿರೋದೊಂದು ರಿಯಾಕ್ಷನ್ ಪ್ರಾಡಕ್ಟ್ ಅಂದ್ರಿ. ಹಾಂ ಹಾಂ ರೀ. ಆ ಶ್ವೇತಾಗಳು ಮನೆಗೆ ಹೋದಾಗ ಹೇಳಿದ್ರು ಅಥವಾ ಇಲ್ಲಿ ಬಂದಿರಿ ನಿಮ್ಗೆ ಭೇಟಿ ಹಾಕ್ರಿ? ಇಲ್ಲೇ ಬಂದಾಗ ನಿಮ್ಗೆ ಹೇಳ್ರು, ಮಾಹಿತಿ ಹೇಳಿಕೊಟ್ರನ್ರಿ? ಮಾಹಿತಿ ಹೇಳಿಕೊಟ್ರಿ. ಮತ್ತೆ ನಾವು ಅಂತ ತಗೊಂಡ್ರಿ, ನೋಡ್ಬೇಕಂತ ತಗೊಂಡ್ರಿ. ಹಾಂ ಹಾಂ. ಅದನ್ನ ಟ್ರೈ ಮಾಡೋಣ, ಅದ ತಮ್ಮದ ರಿಸಲ್ಟ್ ಬಂದದ. ಓಕೆ ಓಕೆ, ಒಳ್ಳೇದಾಗಿತ್ತು ರೀ. ಇದು ಯಾವ ಊರು ಇದು? ಹೆಬ್ಬಾಳ ಸರ್. ಹೆಬ್ಬಾಳ. ಹಾಂ ಹಾಂ ರೀ. ಬರೋಬ್ಬರ. ಹುಕ್ಕೇರಿ ತಾಲೂಕು. ಹಾಂ ಹುಕ್ಕೇರಿ ತಾಲೂಕು. ಓಕೆ ಓಕೆ.